ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ಸಂತ ಅಲೋಷಿಯಸ್ ಗೊಂಜಾಗ ಶಾಲೆಯಲ್ಲಿ ಕನ್ನಡ ಸಂಭ್ರಮ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಸಂಸ್ಥೆಯ ಪ್ರಾಂಶುಪಾಲರಾದ ರೆವರೆಂಡ್ ಫಾದರ್ ಮೆಲ್ವಿನ್ ಅನಿಲ್ ಲೋಪೋ ಅವರು ವಹಿಸಿ ಕನ್ನಡದ ಮಹತ್ವವನ್ನು ವಿದ್ಯಾರ್ಥಿಗಳಿಗೆ ತಿಳಿ ಹೇಳಿದರು. ಕರ್ನಾಟಕ ರಾಜ್ಯದಲ್ಲಿದ್ದು ಕರ್ನಾಟಕ ರಾಜ್ಯದ ಅಭ್ಯುದಯಕ್ಕಾಗಿ ನಾವೆಲ್ಲರೂ ಶ್ರಮಿಸೋಣ. ಕರ್ನಾಟಕದ ಜನತೆ ಮೇಲೆ ಅಭಿಮಾನ ಮತ್ತು ಪ್ರೀತಿಯನ್ನು ಬೆಳೆಸೋಣ. ಕನ್ನಡವನ್ನು ಕಲಿತು ಕರ್ನಾಟಕದ ಜನತೆಯೊಂದಿಗೆ ಭಾವೈಕ್ಯರಾಗೋಣ. ಗೊಂಜಾಗ ಕನ್ನಡ ಸಂಭ್ರಮಕ್ಕಾಗಿ ಶ್ರಮಿಸಿದ ಎಲ್ಲ ಕನ್ನಡ ಶಿಕ್ಷಕರನ್ನು, ವಿಶೇಷವಾಗಿ ಕನ್ನಡ ಭಾಷೆಯ ಸಂಯೋಜಕರುಗಳಾದ ಶ್ರೀಮತಿ ಅಕ್ಷತಾ, ಶ್ರೀಮತಿ ರೂಪರವರನ್ನು ಅಭಿನಂದಿಸುತ್ತೇನೆ. ಅವರ ಜೊತೆ ಶ್ರಮಿಸಿದ ಶಿಕ್ಷಕರುಗಳಾದ ಶ್ರೀಮತಿ ಗಾಯತ್ರಿ, ರಾಧರವನ್ನು ಕೂಡ ಅಭಿನಂದಿಸುತ್ತೇನೆ. ಕನ್ನಡ ಸಪ್ತಾಹದ ಚಟುವಟಿಕೆಗಳಲ್ಲಿ ಭಾಗವಹಿಸಿದ 1 ರಿಂದ 8ನೇ ತರಗತಿಯ ವಿದ್ಯಾರ್ಥಿಗಳನ್ನು ವಿಶೇಷವಾಗಿ ನಾನು ಅಭಿನಂದಿಸುತ್ತೇನೆ. ಮಗದೊಮ್ಮೆ ಎಲ್ಲರಿಗೂ 66ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯ. ಕಾರ್ಯಕ್ರಮದ ಅಂಗವಾಗಿ ನಿರರ್ಗಳವಾಗಿ ಕನ್ನಡದಲ್ಲಿ ಮಾತನಾಡುವುದು, ಕಂಠಪಾಠ, ನೃತ್ಯ, ಕಥೆ ಹೇಳುವುದು, ಜಾನಪದ ಗೀತೆ, ನಾಲಿಗೆ ಸುರುಳೆ ಮುಂತಾದ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲಾಯಿತು. ವಿದ್ಯಾರ್ಥಿಗಳಾದ ನಮನ್ ಸ್ವಾಗತಿಸಿದ್ರೆ, ಜಿಯನ್ನ ಕ್ಲೇರ್ ಸಲ್ಡಾನಾ ಅವರು ಕಾರ್ಯಕ್ರಮವನ್ನು ನಿರೂಪಿಸಿದ್ರು. ಬ್ಯೂರೋ ರಿಪೋರ್ಟ್ V4 ನ್ಯೂಸ್, ಮಂಗಳೂರು.